ಮಾತೆರೆಗಳ ಸೊಲ್ಮೆಲು ಬಂದಲೆ ತೆರಿದಿನ ಕುಲ್ಪನ್ ಪೇರು ನರಮಾನ್ಯಾದ ಪುಟ್ಟೊಡು ನಂಡ ಆತು ಸುಲಭಜ್ಜಿ ಯಥೋ ಪೂರ್ವ ಜನ್ಮಲೋಡು ಮಲ್ದಿನಂಚಿತ್ತಿನ ಎಡ್ಡೆಪ್ಪುದ ಫಲತಿಕಣಂದಣ್ಣ ಮಾತ್ರ ಪರಮಾತ್ಮೆ ನರಮಾನ್ಯನ ಜನ್ಮನ ನಂಗೆ ಕೊರಪೇಕ ಈ ಭೂಮಿದ ಮಿತ್ತು ವಿಜ್ಞಾನ ಪನ್ಪುಂಡು ಕೋಟಿ ಕೋಟಿ ಜೀವರಾಶಿಲುಲ್ಲ ಅಂಚನೆ ಒಂಜಿ ವಿಚಾರ ತೆರಿದಿನೊಗಲವನ್ ಪೇರು 84 ಲಕ್ಷ ಜೀವರಾಶಿಲಿ ಈ ಭೂಮಿದ ಮಿತ್ತುಂಡು ಆ 84 ಲಕ್ಷ ಜೀವರಾಶಿಲೆಡು ಮನುಷ್ಯನ ಜನ್ಮನೆ ಬಾರಿ ಶ್ರೇಷ್ಠವಾಯಿನ ಉದ್ಯಾಪಂಡ ನರಮಾನ್ಯಗ ಗೇನ ಉಂಡು ಇಂಚಿತ್ತಿನ ಮಲ್ಪರೆ ಬಲ್ಲಿ ಇಂಚಿತ್ತಿನೇ ಮಲ್ಪೊಡು ಪಂಪಿ ಇಂಚಿತ್ತಿನ ವಿಚಾರನು ತುಲಿತದು ಬದುಕರೆ ಸಾಧ್ಯಾಪಿ ನೀ ನರಮಾನ್ಯಗ ಮಾತ್ರ ಅಂಚಿತ್ತಿನ ನರಮಾನ್ಯ ಜನ್ಮಗು ಬತ್ತಿನದ ಬಕ್ಕ ಆ ಜನ್ಮನು ನಮ್ಮ ಹಾಲ್ ಮಲ್ಪರೆ ಬಲ್ಲಿ ಎಡ್ಡೆಪ್ಪುಗು ಬೋಡಾದು ಸಮಾಜಗೂ ಬೋಡಾದ ಬದುಕೊಡು ಐತ ಒಟ್ಟುಗು ಒಂಜಿ ಶಿಸ್ತುನು ದೀವೊಂಡಂದಾಂಡ ಎಡ್ಡೆ ಬದುಕನ್ನು ನಡಪವರೆ ಸಾಧ್ಯ ಉಂಡು ಐಕೆ ದಾಸೆರ್ಲ ಪನ್ಪೇರು ಮಾನವ ಜನ್ಮ ಇದು ದೊಡ್ಡದು ಹಾಳು ಗೆಡವಲು ಬೇಡಿ ಹುಚ್ಚಪ್ಪಗಳಿರ ಅಂದು ಒಂಜಿ ಶಿಸ್ತುನು ನರಮನಿ ಬದುಕಡು ದೀವೊಂಡೆಂದಾಂಡ ಮೇಯಿ ನುರಿಯ ಬೆಂದದು ಎಡ್ಡೆ ಬಂಜಾರ ತಿಂದೆಂದಾಂಡ ಎಡ್ಡೆ ಗಾಳಿ ಎಡ್ಡೆ ನೀರು ಎಡ್ಡೆ ತೆನಸನ್ನು ತಿಂದಂದಾಂಡ 100 ವರ್ಷಲ ಬದುಕರೆ ಸಾಧ್ಯ ಉಂಡು ಓವೆ ಒಂಜಿ ಸೀಕ ಸಂಕಟಡು ನರಲಂದೆ ಬರಲಂದೆ ಕುಡರಿಯಾಗ ಪುದ್ಯಾವಂದೆ ನರಮನಿ 100 ವರ್ಷ ಬದುಕರೆ ಸಾಧ್ಯ ಉಂಡು ಪಣದು ತೆರಿದಿನೊಕ್ಕಲು ಪಂತಿರು ಬಂದಲ್ಲ ಈ ಪಾತ್ರೆ ಮುಲ್ಪದಾಯ ಪಂಪೆಂದ ಪಂಡ ಇನಿಕ್ಲ ನಮ್ಮ ಕರಬರಿಟ್ಟು ಒಂಜಿ 10 ಜನ ಎಡ್ಡೆ ಆರೋಗ್ಯನು ದಿಡ್ಡೊಂದು 100 ಕೈತಲು ಬದುಕೊಂದು ಪುನಕುಲೇರು ಅಗಲಿ ನಿಕಲ ದುಂಬದಿ ಕಡೆ ಪೊಲ ಮಲ್ಪನಂಚಿತ್ತಿನ ಒಂಜಿ ಲೇಸೆ ನಮ್ಮ ಟಿವಿದ 100 ಕೈತಲ್ದ ಜವನೇರು ಇನಿತ್ತ ಈ ಲೇಸಗಳ ನಿಕಲೇನು ಮಾತೇರಲ್ಲ ಮೊಕ್ಕೆಡು ಕೊಡೋರು ಎದುಕೊಂದೊಂದಲೆ 100 ಕೈತಲ್ದ ಜವನೇರೇನು ನಾಡೊಂದು ನಮ್ಮ ಟಿವಿದ ಕೂಟ ಪಿದಾಡ್ದಿನಿ ಕುಡ್ಲದಂಚಿ ಮೋನೆ ಪಾಡೊಂದು ಪಿದಾಡೊಂದು ಕುಡ್ಲದ ಆ ಬಿಜೈದ ಆನೆ ಗುಂದಿ ಪಂಪಿರಂಚಿತ್ನ ಊರುಗು ಬೈದ ಬಂದಲೆ ಇನಿ ಒತ್ತ ಕುಲ್ದು ಭಿನ್ನಾದಿಗಿಡು ಕುಲ್ದಿನಾರು 100 ಕೈತಲ್ದ ನಮ್ಮ ಜವನೇರು ಶ್ರೀ ವಾಸುದೇವ ಕಾಮತ್ 86 ವರ್ಷ ಕರೆದು 87ನೇ ವರ್ಷಡುಲೇರು ಇನಿಕ್ಲ ಎಡ್ಡೆ ಒಂಜಿ ಬದುಕನ್ನು ನಡಪ ಒಂದುಲೇರು ಬದುಕದ ನಡೆನು ತೂಣಂದಾಂಡ ಮರ್ದದ ಒಂಜಿ ಸಂಸ್ಥೆ ಫಾರ್ಮಾಸ್ಯೂಟಿಕಲ್ ಶ್ರೀ ಗಣೇಶ್ ಫಾರ್ಮಾ ಪಂಪಿನ ಚಿತ್ರ ಸಂಸ್ಥೆ ನಡಪ ಒಂದು ಒಂಜಿ 10 ಸಾಧನೆಯಲ್ಲಿ ಮಲ್ತೊಂದು ಇನಿಕ್ಲ ಎಡ್ಡೆ ಆರೋಗ್ಯಪೂರ್ಣವಾದ ಚಿತ್ರನ ಬದುಕನ್ನು ನಡಪ ಒಂದು ಪುನಂಚಿತನ ಶ್ರೀ ವಾಸುದೇವ ಕಾಮತ್ ಮೇರೆ ನಿಕಲ ಮಾತೇನ ಪರವಾದ ನಮ್ಮ ಟಿವಿದ ಇಡೀ ಕೂಟದ ಪರವಾದ ಮೋಕೆದ ಓಡಾಡ್ಯದಕೊಂದಲೆ ಸರ್ ಸುರುಟಿರಡ ಕೇನು 87 ವರ್ಷ ಆಂಡ್ ಬನ್ಪೇರಿ 87 ವರ್ಷ ಇನ್ನು ಈ ಆರೋಗ್ಯನ ಎಂಚ ಹೊರ್ತೊಂಡರು ಆಯ್ತಾ ಗುಟ್ಟುದ ಅದೇ ಎರಡು ಸುರುಟ ಪ್ರಶ್ನೆ ನಾವು ಸುಮ್ಮನೆ ಕೂತ್ರೆ ಸ್ವಲ್ಪ ಜಬ್ಬು ಆಗ್ತೇವೆ ಆ್ಯಕ್ಟಿವ್ ಆಗಿ ಏನಾದರೂ ಕೆಲಸ ಮಾಡ್ತಾ ಇರಬೇಕು ಆರೋಗ್ಯ ಸ್ವಲ್ಪ ಇಂಪ್ರೂವ್ ಆಗ್ತದೆ ನಮಗೆ ಶಾಲೆಯಲ್ಲಿ ಕಲಿಸಿದಷ್ಟೇ ಏನಾದರೂ ಕೆಲಸ ಮಾಡ್ತಾ ಇರಬೇಕು ಕೈ ಕಾಲು ಮೂವ್ಮೆಂಟ್ ಬೇಕು ಸಡಿಲಾಗ್ತದೆ ಅವಾಗ ಇಲ್ಲದಿದ್ದರೆ ಅಲ್ಲಿ ಜಂಕ್ ಹೊಡಿತದೆ ಕೂತಲ್ಲಿಂದ ನಿಲ್ಲಿಕ್ಕಾಗೋದಿಲ್ಲ ಉದಾಹರಣೆಗೆ ನಾವು ಎಷ್ಟೋ ನೋಡ್ತೇವೆ ಈಗ ಮನೆಯಲ್ಲಿ ಈಗ ಕಾಲು ನೋವು ಗಂಟು ನೋವು ಜಾಸ್ತಿ ಯಾಕಂದರೆ ಮೊದಲು ಒಲೆ ಹತ್ರ ಕೂತ್ಕೊಂಡು ಫೂ ಮಾಡಿ ಬಗ್ಗಿ ಬೆಂಕಿ ಉರಿಸ್ಬೇಕು ಈಗ ನಿಂತುಕೊಂಡು ಗ್ಯಾಸ್ ಟಕ್ ಮಾಡಿದರೆ ಲೈಟರ್ ಇದ್ರೆ ಆಯ್ತು ಅದು ಆಯ್ತು ಬಟ್ಟೆ ಒಗಿಲಿಕ್ಕೆ ಮೊದಲು ಹೀಗೆ ಮಾಡ್ತಿದ್ರು ಈಗ ಅದಕ್ಕೆ ಕೆಳಗೆ ಕೂತ್ಕೊಂಡು ಒರೆಸ್ತಿದ್ರು ನೆಲ ಒರೆಸ್ಲಿಕ್ಕೆ ಕೂತ್ಕೊಂಡು ಒರೆಸ್ತಿದ್ರು ಈಗ ಎಲ್ಲ ಮೆಕ್ಯಾನಿಕಲ್ ಲೈಫ್ ಕಾಲು ಗಂಟು ನೋವು ಬಾರದೆ ಏನು ಮೊದಲಿದ್ದ ಎಕ್ಸರ್ಸೈಸ್ ಈಗ ಇಲ್ಲ. ಹೇಳಿ, ಈಗ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ನಿಮ್ಮ ಬಾಲ್ಯ ಶಿಕ್ಷಣ ಅದರ ಬಗ್ಗೆ ಹೇಳಿ. ಎಷ್ಟು ಜನ ಮಕ್ಕಳು ನೀವು ಒಟ್ಟಿಗೆ? ನಾನು ಆಗಸ್ಟ್ 14th 1933 ನಂದು ಬರ್ತ್ಡೇ. ಆ ಲೆಕ್ಕದಲ್ಲಿ ನಂದು 86 ವರ್ಷ ಆಯಿತು. ಹೌದು, 87ನೇ ವರ್ಷ ಇದು. ಈಗ 87ಕ್ಕೆ ಕಾಲಿ ಇಟ್ಟಿದ್ದೇನೆ. ನೀವು ಎಷ್ಟು ಜನ ಮಕ್ಕಳು? ನಿಮ್ಮ ತಾಯಿ ತಂದೆಗೆ ನೀವು ಎಷ್ಟು ಜನ ಮಕ್ಕಳು? ಆಮೇಲೆ ಏನು ವಿದ್ಯಾಭ್ಯಾಸ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ? ನನ್ನ ತಂದೆಯವರು ಗ್ರಾಮದ ಪಟೇಲರಾಗಿದ್ದರು. ಅವರಲ್ಲಿ ಶಿಸ್ತು ಭಾರಿ ಜಾಸ್ತಿ ಇತ್ತು. ಹಾಗೆ ನಮಗೆ
ಸಣ್ಣ ಪ್ರಾಯದಿಂದಲೂ ಆ ಶಿಸ್ತಿನಲ್ಲೇ ಬೆಳಗಿದ್ದೇವೆ. ಆ ಶಿಸ್ತು ಈಗ ನಮಗೆ ಚೇಂಜ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗೋದಿಲ್ಲ. ಯಾಕಂದರೆ ನನ್ನ ತಂದೆಯವರು ತೀರಿ ಹೋಗುವವರೆಗೆ ನಾವು ಅವರಿಗೆ ಆ ರೆಸ್ಪೆಕ್ಟು ಕೊಡ್ತಿದ್ದದ್ದು, ಅವರು ಹೇಳಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ಅಷ್ಟು ವರ್ಷದ್ದು ನಮ್ಮದು ಎಕ್ಸ್ಪೀರಿಯನ್ಸು ಈಗ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಆ ಶಿಸ್ತು ಕಾಪಾಡ್ತಾ ಇದ್ದೇವೆ. ಕೆಲಸ ಇಲ್ಲದೇ ಇರಲಿ, ಬೆಳಿಗ್ಗೆ 5:30 ಗಂಟೆ 6 ಗಂಟೆ ಒಳಗೆ ನಾವು ಹೇಳ್ತೇವೆ. ರಾತ್ರಿ ಮಾತ್ರ ಸ್ವಲ್ಪ ಬೇಗ ಮಲಗ್ತೀವಿ. ಅದು ಮೊದಲಿನವರು ಹಾಗೆ ಬೇಗ ಹೇಳುವುದು, ಬೇಗ ಮಲಗುವುದು. ಈಗ ಒಂದೇನು ಅಂದರೆ ನನಗೆ ಮಾತಾಡಲಿಕ್ಕೆ ಸಹ ಜನ ಜಾಸ್ತಿ ಇಲ್ಲ. ನಮ್ಮ ಮಾತು ಈಗ ಯಾರು ಅಷ್ಟು ಕೇಳುವವರಿಲ್ಲ. ಅಂದರೆ ಹೊಸ ಇದಕ್ಕೆ ನಾವು ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ಬೇಗ ನಿದ್ರೆ ಬರ್ತದೆ. ಆಮೇಲೆ ನಿಮ್ಮ ಶಿಕ್ಷಣದ ಬಗ್ಗೆ ಎಲ್ಲಿ, ಯಾವ ಶಾಲೆಯಲ್ಲಿ ತಾವು ಕಲಿತ್ರಿ, ಎಷ್ಟು ಕಲಿತ್ರಿ? ಶುರುವಿಗೆ 1ನೇ ಕ್ಲಾಸಿಂದ 3ನೇ ಕ್ಲಾಸ್ವರೆಗೆ ಸುರತ್ಕಲ್ನಲ್ಲಿ ಪಂಚಾಯತ್ ಶಾಲೆಯಲ್ಲಿ ಕಲಿತೆ. ಆವಾಗ ನಮ್ಮದು ಮನೆ ಅಲ್ಲಿ ಹತ್ತಿರದಲ್ಲೇ ಇತ್ತು. ನನ್ನ ತಂದೆಯವರು ಎಡ್ಡಿಯ ಗ್ರಾಮದ ಪಟೇಲರು. ಹಾಗೆ ಅದೇನೋ ಒಂದು ಅವರಿಗೆ ಒತ್ತಡ ಇತ್ತು, ಆ ಗ್ರಾಮದಲ್ಲೇ ವಾಸ್ತವ್ಯ ಇರಬೇಕು ಅಂತ. ಹಾಗೆ ನಾವು ಎಡ್ಡಿಯ ಗ್ರಾಮಕ್ಕೆ ಬಂದದ್ದು. ಹಾಗೆ ನಾನು ಆ ಪಂಚಾಯತ್ ಶಾಲೆ ನಮಗೆ ತುಂಬ ದೂರ ಆಯಿತು. ಹಾಗೆ ಅದನ್ನು ಬಿಟ್ಟು ವಿದ್ಯಾದಾಯಿನಿ ಎಲಿಮೆಂಟ್ರಿ ಶಾಲೆ, ಆವಾಗ ವಿದ್ಯಾದಾಯಿನಿ, ಇಡ್ಡಿಯ ವಿದ್ಯಾದಾಯಿನಿ ಶಾಲೆ ಆವಾಗದ ಹೆಸರು, ಅಲ್ಲಿದ್ದ. ನಾನು 4ನೇ ಕ್ಲಾಸಿಗೆ ನಾನು ಅಲ್ಲಿಗೆ ಬಂದೆ. 4, 5, 6ನೇ ಕ್ಲಾಸ್ ಬರುವಾಗ ಅದು ಎಲಿಮೆಂಟ್ರಿ ಶಾಲೆ ಇದ್ದದ್ದು ಸೆಕೆಂಡ್ರಿ ಶಾಲೆ ಅಂತ ಇತ್ತು. 5ನೇ ಕ್ಲಾಸ್ ಪಾಸ್ ಆದವರಿಗೆ ನೆಕ್ಸ್ಟ್ 6ನೇ ಕ್ಲಾಸ್ ಅಲ್ಲ, ಸೆಕೆಂಡರಿ, ಫಸ್ಟ್ ಫಾರ್ಮು. ಸರಿ, ಈಗಿದ್ದು ಫಸ್ಟ್ ಫಾರ್ಮಲ್. ಈಗಿನ 6ನೇ ಕ್ಲಾಸು 6th ಸ್ಟ್ಯಾಂಡರ್ಡ್, ಆವಾಗದ್ದು ಫಸ್ಟ್ ಫಾರ್ಮ್. ಹಾಗೆ ನಾವು 7ನೇ ಕ್ಲಾಸಿಗೆ ಪಾಸಾಗಿ ಬರುವಾಗ ಸೆಕೆಂಡ್ ಫಾರ್ಮ್ ಆಯಿತು. ನಂತರ ನಮಗೋಸ್ಕರವೇ ಅದು ಹೈಸ್ಕೂಲ್ ಆಗ್ತಾ ಬಂತು. ಸೆಕೆಂಡ್ರಿ ಶಾಲೆ ಇದ್ದದ್ದು ಹೈಸ್ಕೂಲ್ ಆಯಿತು. ಹಾಗೆ ನನಗೆ ಪೂರ್ತಿ ವಿದ್ಯಾಭ್ಯಾಸ ಸುರತ್ಕಲ್ನಲ್ಲೇ ಆಯಿತು. ಕಾಲೇಜಿಗೆ ಕಾಲಿಡಲಿಲ್ಲ. ಆಮೇಲೆ ನಿಮ್ಮ ಉದ್ದಿಮೆ ಅಥವಾ ವ್ಯಾಪಾರ ನೀವು ಫಾರ್ಮಾಸ್ಯೂಟಿಕಲ್ ಅಲ್ಲಿ ಮಾಡಿದರೆ ಅದು ಹೇಗೆ ಆರಂಭ ಆಯಿತು? ನಾನು ಏನಾದರೂ ಕಾರಣ ಇತ್ತಾ? ಆನಂತರ ನನ್ನ ಮನೆಯಲ್ಲಿ ನಮಗೆ ಸ್ವಲ್ಪ ಅದು ಪೇಟೆಯಿಂದ ಸ್ವಲ್ಪ ದೂರ ಇತ್ತು, ಎಲ್ಲದಕ್ಕೂ ಸ್ವಲ್ಪ ಅನುಕೂಲ ಅಷ್ಟು ಕ್ಲಿಯರ್ ಇರಲಿಲ್ಲ. ಹಾಗಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಆಲೋಚನೆ ಬರುವಾಗ ಊರು ಬಿಡಬೇಕಂತಾಯಿತು. ಬೊಂಬೈಗೆ ಹೋದೆ. ಆವಾಗ ಬೊಂಬೈಗೆ ಹೇಗೆ, ಸ್ಟೀಮರಲ್ಲಿ ಹೋಗೋದಾ? ಹೇಗೆ ಸ್ಟೀಮರಲ್ಲಿ ಹೋಗೋದಾ? ಈಗಿನಾಗೆ ರೈಲು ಅಥವಾ ಬೇರೆ ಸ್ಟೀಮರ್. ಅದೊಂದು ನಾನು ಫಸ್ಟ್ ಸ್ಟೀಮರ್ನಲ್ಲಿ ಕೂತ್ಕೊಂಡಿರೋದು ಆವಾಗ ನಾವು ಹೆಚ್ಚಾಗಿ ಮಂಗಳೂರು ಬಿಟ್ಟು ದೂರ ಹೋದವರಿಲ್ಲ. ಯಾಕಂದರೆ ಎಲ್ಲ ಕಡೆಯಲ್ಲಿ ನದಿ ದಾಟಬೇಕಿತ್ತು. ಹೌದು, ಖಂಡಿತ. ಹಾಗೆ ದೋಣಿಯಲ್ಲೇ ಹೋಗಬೇಕಿತ್ತು. ಇಲ್ಲಿಂದ ಉಡುಪಿಗೆ ಹೋಗ್ಬೇಕಂತಾದ್ರೆ ಬೆಳಿಗ್ಗೆ ಮಂಗಳೂರಿಂದ ಹೊರಟ್ರೆ ಉಡುಪಿಗೆ ಮುಟ್ಟುವಾಗ ಸಂಜೆ ಆಗ್ತಿತ್ತು. ಅಂದರೆ ಕೂಳೂರು, ಪಾವಂಜೆ, ಮುಲ್ಕಿ, ಉದ್ಯಾವರ 4 ಕಡೆ ದೋಣಿ ದಾಟಿ ಆಚೆ ಕಡೆದ್ದು ಬಸ್ಸು ಕಾಯಬೇಕು. ಆ ಕಡೆದ್ದು ಟಿಕೆಟ್ ಇಲ್ಲಿ ಕೊಡ್ತಾರೆ. ಬಸ್ಸು ಆ ಕಡೆಯಿಂದ ಅಲ್ಲಿ ಆಚೆ ಬದಿಯಿಂದ ಈಚೆ ನದಿವರೆಗೆ ಬಸ್ಸು ಬರಬೇಕು. ಕೆಲವು ಸರ್ತಿ ಕಾಯಬೇಕಾಗ್ತಿತ್ತು. ಹಾಗೆ ನಮಗೆ ಬಸ್ಸಿನಲ್ಲಿ ಹೋಗುವಾಗ ಸಾಕಾಗ್ತಿತ್ತು. ನಮಗೆ ಆ ಟೈಮ್ನಲ್ಲಿ ಬಸ್ಸು ಅಂತ ಹೇಳಿದ್ರೆ ಒಂದು ದೊಡ್ಡ ವಿಷಯ. ಆವಾಗ ಈಗಿನ ಹಾಗೆ 2 ವೀಲರು ಇದು ಯಾವುದೂ ಇಲ್ಲ. ಬಹುಶಃ ಶಂಕರ್ ವಿಠಲ್ನವರು ಮೊದಲು ಬಸ್ ಹಾಕಿದ್ರು ಇಲ್ಲಿ. ಶಂಕರ್ ವಿಠಲ್ ಬಸ್ ಇರಬೇಕು. ಶಂಕರ್ ವಿಠಲ್ ಮತ್ತು CPC. ಹೌದು. ಮತ್ತು ಇಲ್ಲಿ ಸಿಟಿ ಬಸ್ ಬಂದದ್ದು ಮ್ಯಾಂಗ್ಳೂರ್ ಆಟೋಮೊಬೈಲ್ಸ್, ಅವ್ರದ್ದು ಸಿಟಿ ಬಸ್ ಅಂತ ಇತ್ತು. ಆ ನಂತರ ಒಂದೊಂದೇ ಬೇರೆ ಬೇರೆ ಬಸ್ಸೆಲ್ಲ ಆಯಿತು. ಸಿಟಿ ಬಸ್ ಇದೆಲ್ಲ ಸರ್ವಿಸ್ ಬಸ್ಸು ಕೂಡ ಹಾಗೆ ದುರ್ಗಾ ಮೋಟರ್ಸು, ಆಮೇಲೆ ಹನುಮಾನ್ ಟ್ರಾನ್ಸ್ಪೋರ್ಟು. ಅದು ಇದು ನದಿ ದಾಟಿದ ಇದು ಬ್ರಿಡ್ಜ್ ಆದ ಮೇಲೆ ಹನುಮಾನ್ ಟ್ರಾನ್ಸ್ಪೋರ್ಟ್ ಬಂತು ಇಲ್ಲಿಗೆ. ಊರು ಬಿಟ್ಟು ದೂರ ಹೋದದ್ದು ಭಾರಿ ಕಮ್ಮಿ. ಹಾಗೆ ಬೊಂಬೈಗೆ ಹೋದಾಗ
ಸ್ವಲ್ಪ ಹವೆ ಬದಲಾವಣೆಗಾಗಿ ಒಂದು 2 ಸರ್ತಿ ನನಗೆ ಹೆಲ್ತ್ ಸರಿ ಇರಲಿಲ್ಲ. ಟೆಂಪರೇಚರ್ ಜ್ವರ ಬಂದಿತ್ತು. ಅದು ಯಾರೋ ನನ್ನ ತಂದೆಯವರಿಗೆ ಸುದ್ದಿ ಕೊಟ್ಟರು, ಅವನಿಗೆ ಅಲ್ಲಿ ಸೌಖ್ಯ ಇರಲಿಲ್ಲ ಅಂತ. ಇಲ್ಲಿ ತಂದೆಯವ್ರದ್ದು ಗಲಾಟೆ ಜೋರಾಯಿತು. ಊರಿಗೆ ಸಣ್ಣ ಪ್ರಾಯದಲ್ಲಿ ಅಂತ ಏನಾದರೂ ಬಂದರೆ ಇಡೀ ಜೀವಮಾನ ಮತ್ತೆ ಇದು ಅಂತ. ಅಂದರೆ ಅವರಿಗೆ ಒಟ್ಟಲ್ಲಿ ನಾನು ಹತ್ತಿರ ಬೇಕಿತ್ತು. ಸರಿ, ಹೌದು. ಅವರು ಪಟೇಲರಾಗಿದ್ದರು. ಅವರು ಮಾತಾಡಲಿಕ್ಕೆ ಮತ್ತೆ ದಸ್ಕತ್ ಹಾಕಲಿಕ್ಕೆ, ಬರೆಯುವ ಕೆಲಸ ಎಲ್ಲ ನಾನು. ಕ್ಲಾರ್ಕು ಅಲ್ಲ, ಹೆಡ್ ಕ್ಲಾರ್ಕು ಅಲ್ಲ, ಎಂಥದ್ದು ಅಲ್ಲ, ಬರೆಯೋದೆಲ್ಲ ನಾನು. ಎಲ್ಲ ಹ್ಯಾಂಡ್ ರೈಟಿಂಗ್ ನಂದೇ, ಅವರ ಸಿಗ್ನೇಚರ್ ಮಾತ್ರ ಅವರು. ಹಾಗೆ ಜನರಿಗೆ ಸಹ ನಂದು ಒಳ್ಳೆ ಪರಿಚಯ ಇತ್ತು. ಸುರತ್ಕಲ್ ವಿಲೇಜು ಮೊಣೆಗಾರರು, ಅಂದರೆ ಈಗಿನ ರೆವಿನ್ಯೂ ಇನ್ಸ್ಪೆಕ್ಟ್ರು. ಇಲ್ಲಿ ತಾಲೂಕು ಆಫೀಸು ತಂದೆಯ ಜೊತೆಯಲ್ಲಿ ಬರ್ತಿದ್ದೆ. ಹಾಗೆ ತಾಲೂಕು ಆಫೀಸ್ನಲ್ಲಿ ಸಹ ಎಷ್ಟೋ ಜನರಿಗೆ ನನ್ನ ಪರಿಚಯ ಇತ್ತು. ಆವಾಗದ್ದು ಜನಸಂಖ್ಯೆ ಕಮ್ಮಿ. ಹಾಗೆ ಯಾರಾದರೂ ಹೋದರೆ, ಈಗ ತಂದೆಯವ್ರ ಒಟ್ಟಿಗೆ ನಾನು ಬರುವಾಗ ಎಲ್ರಿಗೂ ನನ್ನ ಪರಿಚಯ ಸರಿ ಆಗ್ತಿತ್ತು. ಈಗಿನ DC ಆಫೀಸು, ಮೊದಲದು ಕಲೆಕ್ಟರ್ ಆಫೀಸು. ಆವಾಗ ನಮಗೆ ಅಲ್ಲಿ ಕಾಂಪೌಂಡ್ ಒಳಗಡೆ ಕಾಲು ಇಡಲಿಕ್ಕೆ ಹೆದರಿಕೆ ಆಗ್ತಿತ್ತು, ಬ್ರಿಟಿಷರ ಕಾಲದ. ಹಾಗೆ ಆ ಟೈಮ್ನಲ್ಲಿ ನಮಗೆ ಅಲ್ಲಿ ಎಂಥದ್ದು ಮಾತಾಡಲಿಕ್ಕೆ ಧೈರ್ಯ ಬರ್ತಿದ್ದಿಲ್ಲ. ಈಗಿನ ಹಾಗೆ ಅಲ್ಲ. ಈಗ ಮುಂದೆ ಇದನ್ನೇ ಹೇಗೆ ಸ್ಟಾರ್ಟ್ ಮಾಡಿದ್ದ ಫೈಲ್ ನಾವು ಎತ್ತಿಕೊಂಡು ಬರ್ತೇವೆ. ಫಾರ್ಮಾಸ್ಯೂಟಿಕಲಿ ಹೇಗೆ ಇದು ಮಾಡಿದರೆ? ಹಾಗೆ ನಾನು ಮತ್ತೆ ಇಲ್ಲಿ ಆನಂತರ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದೆ. ಆ ಕಂಪನಿಯಲ್ಲಿ ಕೆಲವರಿಗೆಲ್ಲ ಇದು ಉಂಟು, ಅವರಿಗೆ ಪೂಜೆ ಮಾಡಬೇಕು. ಆ ಪೂಜೆಗೆ ನಾನು ತಯಾರಿಲ್ಲ. ವ್ಯಕ್ತಿ ಪೂಜೆಗೆ ದಿಂದನ್ನು ಕೊಡಬೇಕು, ಅದು ಇದು ಎಲ್ಲ ಸರಬರಾಜು ಆಗಬೇಕು. ಅದಕ್ಕೆ ನಾನು ತಯಾರಿರಲಿಲ್ಲ. ನನ್ನ ಮೇಲೆ ಎಲ್ಲದ್ದು ಫೈಲ್ ಕ್ರಿಯೇಟ್ ಮಾಡಿದ್ರು. ಬಿಸ್ನೆಸ್ ಸರಿ ಇಲ್ಲ ಅಂದರು. ನನಗೆ ಸರಿ ವರ್ಕಿಂಗಿಗೆ ಏರಿಯಾ ಕೊಡಲಿಲ್ಲ. ಇಲ್ಲಿಂದ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿ ಸಹ ಹಾಗೆ ನನಗೆ ಸರಿ ಒಂದು ವರ್ಕಿಂಗ್ ಏರಿಯಾ ಕೊಡಲಿಲ್ಲ. ಫ್ರೀ ಡಿಸ್ಟ್ರಿಬ್ಯೂಷನ್ ಸ್ಯಾಂಪಲ್ಸ್ ಅದು ಕೊಡಲಿಲ್ಲ. ಡಾಕ್ಟರ್ಸ್ ಲಿಸ್ಟ್ ಕೊಡಲಿಲ್ಲ. ಡಾಕ್ಟರ್ ಬೋರ್ಡ್ ಹುಡುಕಿಕೊಂಡು ಹೋಗಬೇಕಾಯ್ತು. ನನಗೆ ಇಡೀ ಆ ಕಂಪನಿಯಲ್ಲಿ ಇರುವಾಗ ಟ್ರೈನಿಂಗ್ ಅಂತ ಕೊಟ್ಟದ್ದು ಏನಿಲ್ಲ, ನಂದೇ ಟ್ರೈನಿಂಗು. ಹಾಗೆ ಅದ ನಂತರ ನಂದು ಬಿಸ್ನೆಸ್ ಸಾಕಾಗೋದಿಲ್ಲ ಹಾಗೆ ಹೀಗೆ ಅಂತೇಳಿ ನನ್ನ ಕೆಲಸದಿಂದ ತೆಗೆದ್ರು. ಮತ್ತೆ ಏನು ಮಾಡೋದು? ನನ್ನ ಹಳೆಯ ದೋಸ್ತಿ ಒಬ್ಬರಿದ್ರು, ಒಂದು ಸರ್ತಿ ಅವರು ಸಿಕ್ಕಿದ್ರು, ಸುರೇಂದ್ರ ಶೆಟ್ಟಿ ಅಂತೇಳಿ. ಆ್ಯಕ್ಚುಲಿ ಅವರು ಬ್ರಹ್ಮಾವರದವರು. ಎರ್ನಾಕುಳಂನಲ್ಲಿ ಅವರು ಏಜೆನ್ಸಿ ಮಾಡಿಕೊಂಡಿದ್ರು, ಯುನೈಟೆಡ್ ಇಂಪೋರ್ಟರ್ಸ್ ಅಂತ. ಅವರು ಒಂದು ಆಕ್ಸಿಡೆಂಟಲ್ಲಿ ನನಗೆ ಸಿಕ್ಕಿದ್ರು. ಅವ್ರು ಹೇಳಿದ್ರು, ನೀವು ಬಿಸ್ನೆಸ್ ಮಾಡ್ತೀರಾ ಅಂತೇಳಿ. ನನ್ನ ಹತ್ರ ದುಡ್ಡಿಲ್ಲ, ಬಿಸ್ನೆಸ್ ಮಾಡ್ತಿಲ್ಲ ಅಂತ. ದುಡ್ಡಿಲ್ಲದೆ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಕೇಳಿದೆ. ದುಡ್ಡಿನ ವಿಷಯ ನಾನು ಕೇಳಿಲ್ಲ ನಿಮ್ಮ ಹತ್ರ, ಬಿಸ್ನೆಸ್ ಮಾಡ್ತೀರಾ ಕೇಳಿದೆ. ಅದಕ್ಕೆ ನಾನು ಹೇಳಿದೆ, ನೀವು ಅಷ್ಟು ಮಾತಾಡ್ತೀರಂತ ನಾನು ರೆಡಿ ಮಾಡ್ತೇನೆ ಅಂತೇಳಿ. ಆಯಿತು. ಮರು ದಿವಸ ಪುನಃ ಮಂಗಳೂರಿನಲ್ಲಿ, ನಾವು ಉಡುಪಿಯಿಂದ ಇಲ್ಲಿ ಮಂಗಳೂರಿಗೆ ಕಾರ್ನಲ್ಲಿ ಬರ್ತಾ ಇದ್ದದ್ದು. ಆವಾಗ ಇದು ಟಾಪಿಕ್ಕು. ಮರು ದಿವಸ ಪುನಃ ಸಿಕ್ಕಿದ್ರು, ಗಣಪತಿ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿದರು. ಅಲ್ಲಿ ಹೋಗಿ ಕೈ ಮುಗಿದು ಪ್ರಸಾದ ಕೇಳುವಾಗ ಕೈ ಸ್ವಲ್ಪ ಹೀಗೆ ಆಯ್ತು ನನಗೆ. ದೇವರ ಆಶೀರ್ವಾದ ಸಿಕ್ಕಿತ್ತು ಅಂತ ನೆನೆಸಿದೆ. ಬಿಸ್ನೆಸ್ಸು ಸ್ಟಾರ್ಟ್ ಮಾಡೋದು. ನಾನು ಏಜೆನ್ಸಿ ನಿಮಗೆ ಒಂದು ತೆಗೆಸಿ ಕೊಡ್ತೇನೆ, ಹೆಸರು ಎಂಥದ್ದು ಇಡ್ತೀರಿ, ಎಂಥದ್ದು ಇಡೋದು ಅಂತೇಳಿ. ಶ್ರೀ ಗಣೇಶ್ ಅದೇ ಇಡಿ ಅಂದರು. ಅಲ್ಲಿ ನಮ್ಮ ಶರವ ದೇವಸ್ಥಾನದಲ್ಲಿ ಇದು ಶ್ರೀ ಗಣೇಶ್. ಈಗಿನ ಇದರ ಪ್ರಕಾರ ಹೊಸ ಸ್ಟೈಲು. ಶ್ರೀ ಗಣೇಶ್ ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್ಸ್ ಏಜೆನ್ಸೀಸ್, ಅದು ಇದು ಎಂಥದ್ದು ಶಬ್ದ ಬೇಡ, ಹೊಸ ಸ್ಟೈಲ್ ಅಂದರು. ಎಸ್ ಅಂತ ಹೇಳಿದೆ. ಕಡೆಗೆ ಬೊಂಬೈದೊಂದು ಕಂಪನಿ, ಅವರ ದೋಸ್ತಿ, ಅವರಿಗೆ ಮಾತಾಡಿ ಅವ್ರದ್ದು, ನಾನು VR ಕಾಮತ್ ನನ್ನ ಹೆಸರು, ನಾನು ರೆಪ್ರೆಸೆಂಟೇಟಿವ್, ಶ್ರೀ ಗಣೇಶ್ ಡಿಸ್ಟ್ರಿಬ್ಯೂಟರ್. ಈ ಕಿಸೆ ಎರಡು ರೆಪ್ರೆಸೆಂಟೇಟಿವ್ ಸಂಬಳ, ಡಿಸ್ಟ್ರಿಬ್ಯೂಟರ್ದು ಕಮಿಷನ್. ಹಾಗೆ ಮನೆಯಲ್ಲೇ ನಾನು ಬಿಸ್ನೆಸ್ ಮಾಡಿದೆ. ಆವಾಗಿನ ಡ್ರಗ್ ರೂಲ್ಸು ಸ್ವಲ್ಪ ಲಿಬರಲ್ ಇತ್ತು. ಈಗಲೂ ಅದೇ ಉಂಟು,
ಆದರೆ ಅವರು ಸ್ಟ್ರಿಕ್ಟ್ ಮಾಡಿದ್ದಾರೆ. ಅದು ರೂಲ್ ಗೊತ್ತಿದ್ದವರಿಗೆ ಗೊತ್ತು, ಗೊತ್ತಿಲ್ಲದವರಿಗೆ ಇಲ್ಲ. ಅದು ನಾನು ಲೈಸೆನ್ಸಿಗೆ ಅಪ್ಲೈ ಮಾಡುವಾಗ ಅದು ನೀವೇನು ಪ್ರೆಷರ್ ಹಾಕೋದು ಅಂದರು. ಪ್ರೆಷರ್ ಎಂಥದ್ದು? ನನ್ನ ಫ್ರೆಂಡು ನಿಮಗೆ ಹೇಳಿದ್ದಾರೆ ನನ್ನ ಪರಿಚಯ ಅಂತೇಳಿ ಅಷ್ಟೇ, ಪ್ರೆಷರ್ ಎಂಥದ್ದು ಇಲ್ಲ ಅಂತ. ಅವರು ಇನ್ಸ್ಪೆಕ್ಷನ್ಗೆ ನೀವು ಯಾವಾಗ ಬರ್ತೀರಿ ಅಂತ ಕೇಳಿದೆ. ಅದು ನೀವ್ಯಾರು ಕೇಳಲಿಕ್ಕೆ ಅಲ್ಲ, ನೀವು ಬರುವಾಗ ನಾನು ಮನೆಯಲ್ಲೇ ಇರಬೇಕು. ಇಲ್ಲ, ಅದಕ್ಕೋಸ್ಕರ ನಾನು ಕೇಳಿದ್ದು, ನಾನು ಇಲ್ಲಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ. ಮತ್ತು ಲೊಕೇಶನ್ ನಿಮಗೆ ಗೊತ್ತಾಗಬೇಕಲ್ವ, ಹಾಗೆ ನಾನು ಅದಕ್ಕೆ ಕೇಳಿದ್ದು. ವಿ ಆರ್ ಎಕ್ಸ್ಪರ್ಟ್ ಇನ್ ಲೊಕೇಟಿಂಗ್ ಪ್ರೆಮಿಸಸ್ ಅಂತ. ಸರಿ ಅಂದರೆ ಕಡೆಗೆ ಅವರೇ ಹೇಳಿದರು, ಇವತ್ತು ಮಧ್ಯಾಹ್ನ ನನಗೆ ಕೋರ್ಟ್ ಡ್ಯೂಟಿ ಉಂಟು, ಆದರೆ ಆವಾಗ ಬರುವಾಗ ಬರ್ತೇನೆ ಅಂದರು. ಆವಾಗ ಅವರು ಒಂದು ಮಾತು ಹೇಳಿದರು, ನೀವು ಇಲ್ಲದಿದ್ದರೆ ನಿಮ್ಮ ಮಗನ ಬೇರೆ ಯಾರಾದರೂ ಅಲ್ಲಿ ಇರುವ ಹಾಗೆ ನೋಡಬೇಕು ಅಂತೇಳಿ. ನನ್ನ ಮಗನನ್ನು ನಿಲ್ಲಿಸಿದ್ದೆ, ಅವ ಮಾತ್ರ ನಿಮಗೆ ಪ್ರಯೋಜನ ಇಲ್ಲ ಅಂತ. ಯಾಕಂದರೆ ಇದೇ ನನ್ನ ಮಗ, ಅವನಿಗೆ ಆವಾಗ 2-3 ವರ್ಷ ಏನು ಅವರಿಗೆ ಮೆಸೇಜ್ ಕೊಡ್ತಾನೆ, ಇನ್ಫಾರ್ಮೇಷನ್. ಕಡೆಗೆ ಬಂದರು. ಆವಾಗ ಅವರಿಗೆ ಬೇಕಾದದ್ದು 100 ಸ್ಕ್ವೇರ್ ಫೀಟ್, ನನ್ನ ಹತ್ರ 220 ಸ್ಕ್ವೇರ್ ಫೀಟ್ ಇತ್ತು. ಅವರಿಗೆ ಮಾತಾಡಲಿಕ್ಕೆ ಏನೂ ಸಿಗಲಿಲ್ಲ. ರ್ಯಾಕ್ 2 ಇತ್ತು ಅಂತ ನಾನು ಹೇಳಿದ್ದೆ. ಮನೆಯಲ್ಲಿದ್ದ ಮತ್ತೊಂದು ರ್ಯಾಕನ್ನು ಕೊಂಡೋಗಿ ಮಾಳಿಗೆಯಲ್ಲಿಟ್ಟು ಅವರು ಬರುವಾಗ 3 ರ್ಯಾಕ್ ಮಾಡಿದ್ದೆ. ಹಾಗೆ ಅವರಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಲೈಸೆನ್ಸ್ ಸಿಗಬೇಕಾದ್ರೆ ಮತ್ತೆ ಸ್ವಲ್ಪ ಉದ್ದ ಹೋದರು. ಅವರ ಕಾನೂನು ಪ್ರಕಾರ 2 ತಿಂಗಳ ಒಳಗೆ ಲೈಸೆನ್ಸು ಎಸ್ ಆರ್ ನೋ ಆಗಲೇಬೇಕು. ಅದು ಇವತ್ತಿಗೂ ಉಂಟು, ಎಸ್ ಆರ್ ನೋ. 1.5 ತಿಂಗಳ ಒಳಗೆ ಡ್ರಗ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಷನ್ ಮಾಡಬೇಕು. ಅದರ ನಂತರ 15 ದಿವಸದೊಳಗೆ ಲೈಸೆನ್ಸು ಬರಲೇಬೇಕು. ಇಲ್ಲದಿದ್ದರೆ ಅಪ್ಲಿಕೇಶನ್ ರಿಜೆಕ್ಟ್ ಅಂತ ಮೆಸೇಜ್ ಕೊಡಬೇಕು. ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾನು ಸತ್ಯ ಹೇಳಬೇಕಂತಂದರೆ ಡ್ರಗ್ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತಿನವರೆಗೂ ಕಿಸೆಗೆ ಏನೂ ಹಾಕಲಿಲ್ಲ. ಬಂದಾಗ ನಂದು ಬಿಸ್ನೆಸ್ ನನ್ನ ಮನೆಯಲ್ಲೇ ಇತ್ತು, ಅದಕ್ಕೆ ಬೇರೆ ಜಾಗ ಇತ್ತು. ಅಂದರೆ ಎಲ್ಲವೂ ನ್ಯಾಯಯುತವಾಗಿ ಅವರು ಏನು ಅಂದರೆ ಕಾಪಿ ಅಷ್ಟೇ ವಿನ ಬೇರೆ ಏನಿಲ್ಲ. ಹಾಗೆ ಅವರಿಗೆ ನನ್ನ ಮೇಲೆ ಭಾರಿ ಸಿಟ್ಟು. ಈಗ ನಾನು 4 ವರ್ಷ ಆಯಿತು ಬಿಸ್ನೆಸ್ಸು ಸ್ಟಾಪ್ ಮಾಡಿ. ಯಾಕಂದರೆ ನಂದು 1 ಮ್ಯಾನ್ ಶೋ. ಪ್ರೊಪ್ರೈಟರು ನಾನೇ, ಮ್ಯಾನೇಜರು ನಾನೇ, ಡೆಲಿವರಿ ಬಾಯ್ಸು ನಾನೇ. ಹಾಗೆ ನನಗೆ ಮತ್ತೆ ಸಾಕಾಗಲಿ, ಕೂಡುವುದಿಲ್ಲ ಆಯಿತು. ಕೊನೆಗೆ ನಿಮ್ಮಲ್ಲಿ ಎಷ್ಟು ಕಂಪನಿ ಇತ್ತು, ಎಷ್ಟು ಕಂಪನಿಗಳಿತ್ತು ಒಟ್ಟು? ಸ್ಟಾರ್ಟ್ ಮಾಡುವಾಗ 1 ಕಂಪನಿ ಇತ್ತು. ಅದರ ನಂತರ ನಂದು ಯಾರೋ ನನ್ನ ವಿಷಯ ಹೇಳಿ ನನ್ನನ್ನು ಹಿಂದಿನಿಂದ ಭಾರಿ ಹೊಗಳಿದಂತೆ. ನಿಮಗೆ ಮಂಗಳೂರಿನಲ್ಲಿ ಬಿಸ್ನೆಸ್ ಬೇಕಂತಾದರೆ ವಿ ಆರ್ ಕಾಮತ್ ಹತ್ರ ಹೋಗಿ, ಅವರು ಪರ್ಸನಲ್ ಇಂಟ್ರೆಸ್ಟ್ ತಗೊಳ್ತಾರೆ ಅಂತ. ಹಾಗೆ ನನಗೆ ಒಂದು 2-3 ಕಂಪನಿ ಹೊಸದಾಗಿ ಸಿಕ್ಕಿತು. ಹಾಗೆ ಒಂದೊಂದೇ ಕಂಪನಿ ಜಾಸ್ತಿ ಆಗಿ ಕಡೆಗೆ ಮೈಕ್ರೋ ಲ್ಯಾಬೊರೇಟರೀಸ್ ಅವ್ರದ್ದು 3 ಡಿವಿಷನ್ ಸಿಕ್ಕಿತು. ಹಾಗೆ ಒಂದೊಂದೇ ಹಾಗೆ ಜಾಸ್ತಿ ಆಯಿತು. ಆನಂತರ ಇಂಟರ್ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಅಂಥೇಳಿ ಅಹಮದಾಬಾದೊಂದು ಕಂಪನಿ, ಅದರದ್ದು ನನಗೆ ಒಂದು ಆಫರ್ ಬಂತು. ನಾನು ಮಾಡ್ತೇನೆ ಅಂತ ಹೇಳಿದೆ. ಅವರದ್ದು ಈಗ 15 ಡಿವಿಷನ್ ಉಂಟು, ಅಂದರೆ 15 ಕಂಪನಿ ಅಂತ ಹೇಳಿದಾಗೆ ಆಯಿತು. ಈಗ ಮತ್ತೆ ನನಗೆ ಕೂಡುವುದಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಅದನ್ನು ರನ್ ಮಾಡ್ತಾ ಇದ್ದಾರೆ. ಸರಿ, ಈಗ ಹೆಸರು ಮಾತ್ರ ಇದೆ, ಸರಿ, ಶ್ರೀ ಗಣೇಶ್. ಅದು ನನಗೆ ಭಾರಿ ಸಂತೋಷ. ಈ ಲವಲವಿಕೆಯ ಬಗ್ಗೆ ಬರುವುದಾದ್ರೆ, ಆರೋಗ್ಯ ಮತ್ತು ಈ ಒಂದು ಲವಲವಿಕೆ ಚೈತನ್ಯದ ಬಗ್ಗೆ ಬರುವುದಾದ್ರೆ ಅದಕ್ಕೆ ಏನು ಕಾರಣ? ನಿಮ್ಮ ಊಟ ತಿಂಡಿ ಹೇಗೆ? ನಾನು ಮೊರೋಸಾಗಿ ಬೇಜಾರಲ್ಲಿ ಕೂತ್ಕೊಂಡಿದ್ದು, ಏನಿದ್ರು ತತ್ಕಾಲಕ್ಕೆ ಅದನ್ನೊಂದು ಸಂತೋಷದಲ್ಲಿ ಸ್ವೀಕಾರ ಮಾಡೋದು, ಅದೇ ನನಗೆ ಎನರ್ಜಿ ಕೊಡ್ತದೆ. ಮತ್ತು ನಾನು ಸುಮ್ಮನೆ ಕೂತ್ಕೊಳ್ಳೋದು ಕಮ್ಮಿ, ಏನಾದರೂ ಕೆಲಸ ಮಾಡ್ತಾ ಇರ್ತೇನೆ. ಅದು ನನಗೆ ಮೈಂಡ್ ವರ್ಕ್ ಚೇಂಜ್ ಆಗ್ತದೆ. ಅದು ನಿಮ್ಮ ಆಹಾರದ ಬಗ್ಗೆ ಡೈರೆಕ್ಟ್ಲಿ ನನಗೆ ಹೆಲ್ತ್ ಇಂಪ್ರೂವ್ ಆಗ್ತದೆ. ಆ್ಯಕ್ಟಿವಿಟಿ ಇರ್ತೇನೆ. ಆ್ಯಕ್ಟಿವ್ ಇಲ್ಲದಿದ್ದರೆ ಏನಿಲ್ಲ. ನಮಸ್ಕಾರ, ನಾನು ರಾಮಕೃಷ್ಣ ಕಾಮತ್ತೆ. ಎನ್ನ ಪಪ್ಪ ಎಂಕಲ್ನೊಟ್ಟಿಗೆ ಉಳ್ಳ ಎಂಕಲ್ 3 ಜನ ಜೋಕುಲು.
ಒಂದು ಮಲ್ಲ ಅಕ್ಕ ಒಂದು ರೆಡ್ನೆ ಅಕ್ಕ ಯಾನ್ ಮೂದನೇ ಅತ್ತ ಕಡೆ ಕಂಜಿ ಅಂಚ ಯಾನ್ 18 ವರ್ಷ ಬಿದಾಯದವ್ರು ಹಿಡಿತೆ ಗಲ್ಫ್ ಹಿಡಿತೆ ಅಂಚ ಬೊಕ ಪಪ್ಪ ಮಮ್ಮ ಅಕ್ಳಿಗೆ ವಯಸ್ಸಾತಂಡು ಎಂಕ್ಲ ದೂರ ಒಪ್ಪುನ ಸರಿ ಅತ್ತಂದು ಬಂದು ಯಾನ್ ಬುಡ್ದು ಬತ್ತೆ ಇತ್ತೆ ಒಂಜಿ 2 ವರ್ಷ ದುಂಬು ಅಪ್ಪೆ ತೀರ್ದು ಪೋಯರು ಐತೆ ಬೊಕ ಐತೆ ಎಂಕಲ್ ದುಂಬು ಹಿಡ್ದಂಚ ಒಟ್ಟಿಗೆ ಇತ್ತ ಪ್ರೀತಿಡು ದಾಲ ತೊಂದರೆ ಇಜ್ಜಂದೆ ಆಕಳಿಗೆ ತಗೊಂದಿಲ್ಲ ಒಂಜಿಂಚಿನ ಪಂಡ ಆಕಳನ್ನ ದುಂಬುದ ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ಅವು ಬೇತೇನೆ ಇತ್ತೆ ಎಂಕ್ಲೆಗೆ ಮಾತ ತಿಕ್ಕುನ ತರಕಾರಿ ಆವಡು ಫ್ರೂಟ್ಸ್ ಆವಡು ಎಂಕಲ್ನ ಮಾತ ಆರ್ಟಿಫಿಷಿಯಲ್ ಪ್ರತಿ ಒಂಜೆಟ್ಟು ಕೆಮಿಕಲ್ಸ್ ಉಂಡು ಪೆಸ್ಟಿಸೈಡ್ಸ್ ಉಂಡು ಎಂಕಲ್ನ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಆತನು ದುಂಬುದಕ್ಕಲು ಕಾರ್ಗೆ ಮುಟ್ಟಿಜ್ಜಂದೆ ಎತ್ತೋ ದೂರಲ್ಲ ನಡ್ತು ಹೋಗಿತ್ತೇರು ಆಂಡ ಎಂಕ್ಲೆಗಿತ್ತ ಚಪ್ಪಲ್ ಇಜ್ಜಂದೆ ಜಾಗಲಿಡು ಜಪ್ಪರೆ ಆಪುಜಿ ದುಂಬುದಕ್ಕಲು ನಡ್ತಂದು ಐತೆ ನನ್ನ ಪಪ್ಪನೇ ದುಂಬು ಶಾಲೆಗೆ ಪೋಡಂದಾಂಡ ಎತ್ತೋ ದೂರ ನಡ್ತದು ಪೋಡಿತ್ತಂಡು ಆಂಡ ಎಂಕಲ್ನ ಜೋಕುಲು ಎಂಕಲ್ ರಿಕ್ಷಾಡೋ ಇಜ್ಜ ಕಾರಡೆ ಎಂಕಲ್ ಪೋದು ಬಿಡೋದಿಲ್ಲ ಸೊ ಒಂಜಿ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆತಂಡು ದುಂಬು ಎಂಕ್ಲೆಗೆ ಶಾಲೆಡ್ ಗ್ರೌಂಡ್ ಇತ್ತಂಡು ಗೊಬ್ಬೆರೆಗೆ ಆಂಡ ಇತ್ತಜ ಗ್ರೌಂಡು ಎಲ್ಲಿ ಆತಂಡು ಬಿಲ್ಡಿಂಗ್ ಮಲ್ಲ ಆತಂಡು ಶಾಲೆ ಮಲ್ಲ ಆತಂಡು ಅಂಚದ ಒಂಜಿ ಫಿಸಿಕಲ್ ಆ್ಯಕ್ಟಿವಿಟಿ ಜೋಕ್ಲೆಗೆ ಕಮ್ಮಿ ಆತಂಡು ಇತ್ತೆ ಜೋಕ್ಲೆಗೆ ಕಾಂಡೆಲ್ಲ ಹಾಕಂಡ ಮೊಬೈಲ್ ಇಲ್ಲಾಗ ಬತ್ತಂಡ ಟಿ ವಿ ಇಂಚ ಒಂಜಿ ಮೆಂಟಲಿ ಯಾಕಲ್ ಆ್ಯಕ್ಟಿವ್ ಉಪೇರ ತಂದು ಫಿಸಿಕಲಿ ಆತ ಸೊ ಎಂಕ್ಲು ಏತ್ ಪಪ್ಪ ಬಣ್ಲೆಕ್ಕನ ಎಂಚ ಎಂಕ್ಲು ಫಿಸಿಕಲಿ ಆ್ಯಕ್ಟಿವ್ ಉಪ್ಪನ ಆತ ಎಂಕಲ್ನ ಲಾಂಜಿವಿಟಿಗೆ ಎಂಕಲ್ನ ಒಂಜಿ ಲೈಫ್ ಸ್ಟೈಲ್ಗೆ ಅವು ಐಟ್ ಎಡ್ಡೆ ಉಂಡು ಒಂದು ಎಂಕ್ ತೋಜುಂಡು ಆರಡ ಸುಮಾರು ಪೆಟ್ಟು ತಿಂತೆಯಾನು ಎಲ್ಲಿ ಒಪ್ಪುನಾಗ ಅಂಚಾದ ಎಂಕ್ ಐಟ್ ಎಡ್ಡೆನೇ ಆತಂಡತ್ತಂದೆ ಎಂಕದೆಲ್ಲ ಹಾಳಾತಿಜಿ ದಾಯಗ ಪಂಡ ಯಾನ್ ಎನ್ನನ್ನು ಬೇತೆಗ್ಲನ್ನು ಕಂಪೇರ್ ಮಲ್ಪುನಾಗ ಯಾನ್ ಎತ್ತೋ ಬೆಟರ್ ಅಂದು ತೋಜುಂಡು ದಾಯಗ ಪಂಡ ಎಂಕಂಚಿನ ಒಂಜಿ ಓವಂಡಲ ತಪ್ಪು ಮಲ್ಪಡಂದಾಂಡ ಏನು 2 ಸರ್ತಿ ಆಲೋಚನೆ ಮಾಡ್ತೀನಿ ತಿಕ್ಕದ ಬೂರಿ ಬೇರಿತ್ತ ಚೋಲಿ ಪೋವು ಒಂದು ಅಂಚಾದ ಯಾನು ಭಾರಿ ಜಾಗ್ರತೆ ಹಿಡಿತೆ. ನನ್ನ ಹೆಸರು ಉಷಾ ನಾಯಕ್ ಅಂತ. ನಾನು ಇವರದ್ದು ಹಿರಿಯ ಮಗಳು. ನಮ್ಮ ತಂದೆ ನಮಗೆ ಸಣ್ಣಂದ್ರಿಂದ ತುಂಬ ಶಿಸ್ತು ಕಲಿಸಿದ್ದು ಮತ್ತು ತುಂಬ ಆ್ಯಕ್ಟಿವ್ ಆಗೇ ಇರಬೇಕಂತ ಅವರೇ ನಮಗೆ ಈಗ ಇನ್ಸ್ಪಿರೇಷನ್. ನಾನು ಕೂಡ ಹಾಗೆ ತುಂಬ ಸ್ಟಿಚ್ ಎಲ್ಲ ಮಾಡ್ತೇನೆ. ಅವರ ಇನ್ಸ್ಪಿರೇಷನ್ನಿಂದಾಗಿ ನಾನು ಇಡೀ ಹೊತ್ತು ಕೆಲಸ ಮಾಡ್ತಾ ಇರ್ತೇನೆ. ಸುಮ್ಮನೆ ಕೂತ್ಕೊಳ್ಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದಂತ ನಾವು ಹೆಚ್ಚು ಪೇಪರ್ ಓದೋದಿಲ್ಲ, ಟಿ ವಿ ನೋಡೋದಿಲ್ಲ. ತುಂಬ ಆ್ಯಕ್ಟಿವ್ ಆಗಿ ಫಿಸಿಕಲಿ ಬೇರೆಯವರೊಟ್ಟಿಗೆ ಮಿಂಗಲ್ ಆಗೋದು, ಬೇರೆಯವರೊಟ್ಟಿಗೆ ಮಾತಾಡೋದು, ಇದೆಲ್ಲ ಮಾಡೋದು ವಿನ ಟಿ ವಿ ನೋಡಿ ಇದರಲ್ಲೆಲ್ಲ ಟೈಮ್ ತೆಗೆಯೋದಿಲ್ಲ. ಆದಷ್ಟು ಕೆಲಸ ಮಾಡ್ತಾ ಇರೋದು, ಒಂದಲ್ಲ ಒಂದು ಕೆಲಸ ಮಾಡ್ತಾಯಿದ್ರೆ ಮೈಂಡ್ ಫ್ರೆಶ್ ಆಗ್ತದೆ. ಅದೇ ನಮಗೆ ಒಂದು ಸ್ಟ್ರೆಂತ್ ಕೂಡ ಕೊಡ್ತದೆ. ಅಪ್ಪನಿಗೆ ಎಂಥ ಅಗತ್ಯ ಇದ್ದರೂ ಕೂಡ ಇಲ್ಲಿ ಮನೆಯಲ್ಲಿ ಯಾರು ಇರೋದಿಲ್ಲ. ಹಾಗೆ ಅಪ್ಪ ಕೆಳಗಡೆ ಇಲ್ಲಿ ಏನಾದರೂ ಒಂದು ಚೂರು ಕೆಮ್ಮಿದ್ರೆ ಸಾಕು, ನನಗೆ ಅಲ್ಲಿ ಮೇಲೆ ಕೇಳ್ತದೆ. ಅಷ್ಟು ಬೇಗ ನಾನು ಓಡಿ ಬಂದು ಅವರಿಗೆ ಅಗತ್ಯ ಇದ್ದದೆಲ್ಲ ಮಾಡಿಕೊಡ್ತೇನೆ. ಇಲ್ಲಿ ನಾನು ಹಾಗೆ ಬೆಳಿಗ್ಗೆ 5 ಕಾಲಕ್ಕೆ ಹೇಳ್ತೇನೆ. ನನ್ನ ಗಂಡ ಮತ್ತು ದೇವಸ್ಥಾನಕ್ಕೆ ಹಾಗೆ ಹೀಗೆಲ್ಲ ಹೋಗಿ ಇದು ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ನಮಗೆ ಏನೂ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ. ಅಪ್ಪನ ನಮಗೆ ಶಿಸ್ತು ಕಲಿಸಿದ್ದು, ಬೆಳಿಗ್ಗೆ ಬೇಗ ಏಳಬೇಕು ಮತ್ತು ಆ್ಯಕ್ಟಿವ್ ಆಗಿ ಇರಬೇಕು ಅಂತ. ಹಾಗೆ ಇಡೀ ಹೊತ್ತು ಏನಾದರೂ ನಾವು ಕೆಲಸ ಮಾಡ್ತಾನೆ ಇರ್ತೇವೆ. ಹೀಗೆ ಅಕ್ಕ ಹೇಳಿದ ಹಾಗೆ ನಾವು ಕೂಡ ಟಿ ವಿ, ನ್ಯೂಸ್ ಪೇಪರ್ ಯಾವುದರಲ್ಲಿ ಕೂಡ ನಾವಿಲ್ಲ. ನಮ್ಮಷ್ಟಕ್ಕೆ ನಮ್ಮ ಕೆಲಸ ಮಾಡಿ ಬೇರೆಯವರಿಗೆ ಏನು ಅಗತ್ಯ ಇದೆ, ಯಾರಿಗೆ ಎಂಥ ಸಹಾಯ ಬೇಕಿದ್ರೂ ಕೂಡ ನಾವು ರೆಡಿಯಾಗಿ ಅವರಿಗೆ ಹೋಗಿ ಉಪಕಾರ ಮಾಡಿ ಬರ್ತೇವೆ. ಇದು ನಮಗೆ ಅಪ್ಪ ಕಲಿಸಿದ್ದು ಶಿಸ್ತು. ಹಾಗೆ ನಾವು ನಡ್ಕೊಂಡಿದ್ದೇವೆ. ಆಮೇಲೆ ನಿಮ್ಮ ಆಹಾರ ಏನು ತಿಂತೀರಿ? ಬೆಳಿಗ್ಗೆ ಏನು ತಿಂತೀರಿ? ಮಧ್ಯಾಹ್ನ ಊಟ ಹೇಗೆ? ಬೆಳಿಗ್ಗೆ ನಾನು 5-6 ಗಂಟೆಗೆ ಹೇಳ್ತೇನೆ. 7 ಗಂಟೆಗೆ ಒಂದು ಕಾಫಿ ಸಿಗ್ತದೆ, ಕಾಫಿ ಆಗ್ತದೆ. ನನಗೆ ಒಬ್ಬನೇ ಮಗ, ಹಾಗೆ ಒಬ್ಬಳೇ ಸೊಸೆ. ಅವಳು ನನಗೆ 7 ಗಂಟೆಗೆ ಒಂದು ಕಾಫಿ ಕೊಡ್ತಾಳೆ. ಆನಂತರ 8-15 ಗಂಟೆಗೆ ತಿಂಡಿ ಸಮೇತ ಕಾಫಿ ಆಗ್ತದೆ. ಹಾಗೆ ಆ ನಂತರ ನಾನೊಂದು 10-11 ಗಂಟೆಗೆ ಪುನಃ ಒಂದು ಕಾಫಿ. ಎಲ್ಲ ಸಾಧಾರಣ 1-1:15 ಗಂಟೆಗೆ ಮಧ್ಯಾಹ್ನದ ಊಟ, ಸಂಜೆ 5 ಗಂಟೆ ಒಳಗೆ ಕಾಫಿ, ರಾತ್ರಿ 8 ಗಂಟೆಗೆ. ಈಗ ನಾನು ರಾತ್ರಿ ಊಟ ಬಿಟ್ಟಿದ್ದೇನೆ, ಅಂದರೆ ರಾತ್ರಿ ಬೇಗ ನಿದ್ರೆ ಬರ್ತದೆ, ಅದಕ್ಕೋಸ್ಕರ ರಾತ್ರಿ ಊಟ ಬಿಟ್ಟಿದ್ದೇನೆ. ಹಾಲು ಕುಡಿಯೋದು, ಏನಾದರೂ ಫ್ರೂಟ್ಸ್ ಇರ್ತದೆ, ಫ್ರೂಟ್ಸ್ ತಿಂದು ಮಲಗೋದು. ಅದಕ್ಕೆ ನಾನು ಟೈಮ್ ಪಾಸ್ ಮಾಡಬೇಕಲ್ಲ. ಬೆಳಿಗ್ಗೆ 7:15-7:30 ಗಂಟೆ ಒಳಗೆ ಪೇಪರು, ಸಾಧಾರಣ 8-15 ಗಂಟೆವರೆಗೆ ಪೇಪರ್ ಇವತ್ತು ಓದ್ತಾ ಇದ್ರಿ? ಈಗಲೂ ಓದ್ತೀರಾ ಪೇಪರ್?
ಪೇಪರ್ ಬೆಳಿಗ್ಗೆ ಹಾಂ ಹಾಂ ಪೇಪರ್ ಬರುವಾಗ ಕಾತ್ಕೊಂಡು ಕೂತ್ಕೊಳ್ತೇನೆ. ಹಾಂ ಪೇಪರ್ ಬಂದ ಕೂಡಲೇ ಸದಕ್ಕೆ ಕುಡಿಯೋದು. ಆವಾಗಲೇ ನಾನು ಬೆಳಿಗ್ಗೆದ್ದು ಕಾಫಿ ಕುಡಿಯೋದು. ಹಾಂ ಪೇಪರ್ ಓದುವಾಗಲೇ ಬೆಳಿಗ್ಗೆದ್ದು ಕಾಫಿ 7 ಗಂಟೆದ್ದು ಕಾಫಿ. ಸರಿ, ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಇನ್ನು ನಿಮ್ಮ ಮಕ್ಕಳು ಏನು ಹೇಳ್ತಾರೆ ಅಥವಾ ಬೇರೆಯವರು ನಿಮ್ಮ ಆತ್ಮೀಯರು ಏನು ಹೇಳ್ತಾರೆ ಕೇಳುವ. 87ರ ವರ್ಷದಲ್ಲಿದ್ದೀರಿ. ಮಕ್ಕಳಿಗೇನು ನಾನು ಆರೋಗ್ಯವಾಗಿದ್ದೇನೆ, ಅದು ಅವರಿಗೆ ದೊಡ್ಡ ಸಂತೋಷ. ಖಂಡಿತ ಖಂಡಿತ ಅವ್ರ ಹತ್ರ ಕೂಡ ಕೇಳ್ತೇನೆ. ಅದೇ ರೀತಿ ನನ್ನ ಮಗ ನನ್ನ ಒಟ್ಟಿಗಿದ್ದಾನೆ. ನನ್ನ ದೊಡ್ಡ ಮಗಳು ಇಲ್ಲೇ ಹತ್ತಿರ ತುಳುವಿನಲ್ಲಿ ಒಂದು ಗಾದೆ ಉಂಟು, ಒಂಜಿ ಕೂ ಅಂತೇಳಿ, ಅಷ್ಟೇ ದೂರ ಇಲ್ಲಿಂದ ಸಣ್ಣ ಮಗಳು ಇಲ್ಲಿ ಮಾಳಿಗೆಯಲ್ಲಿದ್ದಾಳೆ. ಅದು ನನಗೆ ದೊಡ್ಡ ತೃಪ್ತಿ. ಮಕ್ಕಳು ಹತ್ತಿರ ಇದ್ದಾರೆ, ಎಲ್ಲ ಮಕ್ಕಳು ಹತ್ತಿರ ಇದ್ದಾರೆ. ಸರಿ, ಅದನ್ನೇ ಬಯಸುವುದು ನಮ್ಮ ಹಾಗೆ ನನಗೆ ಈಗ ವಿಶೇಷ ಆಶಯ ಅಂತದ್ದು ಇಲ್ಲ, ಯಾಕಂದ್ರೆ ಎಲ್ಲ ಸಂತೃಪ್ತಿ. ಸರಿ ಸರಿ, ಹೀಗೆ ನಿಮ್ಮ ಸಂತೃಪ್ತಿಯ ಬದುಕು ಮುಂದುವರಿಯಲಿ, 100 ವರ್ಷ ಆರೋಗ್ಯಪೂರ್ಣವಾಗಿ ಬದುಕುವಂತಾಗಲಿ ಅನ್ನುವಂಥ ಪ್ರಾರ್ಥನೆನ ನಿಮ್ಮ ಪರವಾಗಿ ದೇವರಿಗೆ ನಾವು ಸಮರ್ಪಿಸಿದ್ದೇವೆ. ಧನ್ಯವಾದಗಳು.